ಒಂದು ಮಾತಿದೆ, ಕಾಮಾತುರಾಣಂ ನಾ ಭಯ ನಾ ಲಜ್ಜ ಅಂತ. ಈ ಮಾತು ಬಿಜೆಪಿ ಅವರಿಗೆ ಅತ್ಯಂತ ಚೆನ್ನಾಗಿ ಹೊಂದುತ್ತದೆ. ಯಾಕೆ ಅಂತ ಹೇಳಿದರೆ, ಸುಮಾರು ಒಂದು 10 ವರ್ಷದ ಹಿಂದೆ ರೇಣುಕಾಚಾರ್ಯರಿಂದ ಆರಂಭವಾದಂಥ ಈ ಪರಂಪರೆ, ಆಮೇಲೆ ಹಾಲಪ್ಪ ಆಯಿತು, ಇತ್ತೀಚೆಗೆ ಜಾರಕಿಹೊಳಿಯವರು, ಅದರ ನಂತರ ನಿನ್ನೆ ಮೊನ್ನೆ ಪುತ್ತೂರಿನಲ್ಲಿ ಬಿಡುಗಡೆಯಾದ ಒಂದು ಫೋಟೋ, ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡುಗಡೆಯಾದಂಥ ಒಂದು ಫೋಟೋ ಎಲ್ಲ ಕಡೆ ವೈರಲ್ ಆಗಿದೆ. ಅದರ ನಂತರ ಅನೇಕ ಬೆಳವಣಿಗೆಗಳು ನಡೆದಿದೆ. ಇದನ್ನೆಲ್ಲ ನೋಡುವಾಗ ಇವರಿಗೆ ಸಾರ್ವಜನಿಕ ಹುದ್ದೆಯನ್ನು ಅಲಂಕರಿಸಿ ಜನರ ಪ್ರತಿನಿಧಿಗಳಾಗಿ ತಾವು ಮಾಡುವ ವ್ಯವಹಾರದಲ್ಲಿ ಕಾಮುಕತನವನ್ನು ತೋರಿಸುವುದಕ್ಕೆ ಯಾವ ನಾಚಿಕೆಯೂ ಇಲ್ಲ, ಯಾವ ಲಜ್ಜೆಯೂ ಇಲ್ಲ ಅನ್ನೋದನ್ನು ಇವರು ಸ್ಪಷ್ಟಪಡಿಸಿದ್ದಾರೆ. ಇದು ಒಂದು ಬಿಜೆಪಿಗೊಂದು ಅಂಟು ರೋಗ. ಶುರುವಿಗೆ ರೋಗ ಬಂದದ್ದು ರೇಣುಕಾಚಾರ್ಯರಿಗೆ, ಅದೀಗ ಕಟ್ಟ ಕಡೆಗೀಗ ಕೊನೆಗೆ ಬಂದದ್ದು ನಮ್ಮ ಪುತ್ತೂರಿಗೆ. ಈ ರೀತಿಯ ಒಂದು ರೋಗ ಪೀಡಿತರಾಗಿ ಬಿಜೆಪಿಯವರು ಇದ್ದಾರೆ. ನೋಡಿ, ಅವರು ವೇದಿಕೆಯಲ್ಲಿ ಸ್ತ್ರೀಯರನ್ನ ಮಾತೆಯರು ಅಂತ ಕರೀತಾರೆ. ಆದರೆ ತಮ್ಮಲ್ಲಿಗೆ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಿಕ್ಕೆ, ಸಮಸ್ಯೆಗಳ ಪರಿಹಾರಕ್ಕೆ ಜನಪ್ರತಿನಿಧಿಗಳ ಹತ್ತಿರ ಬಂದಂತಹ ಸ್ತ್ರೀಯರು ಬಂದರೆ ಅವರನ್ನು ನೋಡಿ ಜೊಲು ಸುರಿಸ್ತಾರೆ, ಅವರನ್ನು ದುರುಪಯೋಗಪಡಿಸಿಕೊಳ್ತಾರೆ, ಅವರನ್ನು ಬಳಸಿಕೊಳ್ತಾರೆ. ಮತ್ತು ಆ ಮೂಲಕ ತಾವು ಯಾವ ಉದ್ದೇಶಕ್ಕಾಗಿ ಜನಪ್ರತಿನಿಧಿಗಳಾಗಿದ್ದೇವೆ ಆ ಉದ್ದೇಶವನ್ನು ಮರೆತು ಮಜಾ ಮಾಡುವುದರಲ್ಲಿ ಅವರು ನಿಶ್ಚಯರಾಗಿದ್ದಾರೆ. ಕೇವಲ ಮಾತೆಯನ್ನು ಮಾತ್ರ ನೋಡಿ, ಗೋಮಾತೆ ಅಂತ ಹೇಳಿದರು. ಇವತ್ತು ಗೋ ಮಾಂಸವನ್ನು ರಫ್ತು ಮಾಡುವುದರಲ್ಲಿ ಇವರು ಪ್ರಪಂಚದಲ್ಲೇ ಮೊದಲಿಗರು. ಅಂದರೆ ಮಾತೆ ಅನ್ನುವುದು ಕೇವಲ ಒಂದು ಕ್ಲೀಶೆ ಆಯಿತಷ್ಟೇ ಹೊರತು ಅದವರ ಹೃದಯದಿಂದ ಬರಲಿಲ್ಲ. ಅಂದರೆ ಯಾಕೆ ಇದನ್ನೆಲ್ಲ ಬಳಸ್ತಾರೆ, ಇದು ಯಾಕೆ ಬಳಸ್ತಾರೆ ಅಂತ ಹೇಳಿದರೆ, ಅವರಿಗೆ ಆ ಮೂಲಕ ತಾವು ಬಹಳ ಸಾತ್ವಿಕರು, ತಾವು ಬಹಳ ಒಳ್ಳೆಯವರು ಅಂತ ಜನರಿಗೆ ಪೋಲಿಸ್ಕೊಡ್ಲಿಕ್ಕೆ ಅವರು ಇದನ್ನೆಲ್ಲ ಬಳಸ್ತಾರೆ. ಅದು ಬಿಟ್ಟರೆ ಅವರ ಅಂತರ್ಯದಲ್ಲಿ ಅವರೊಬ್ಬ ಸಾಮಾನ್ಯ ಕೊಳಕು ಮನುಷ್ಯನಿಗಿಂತಲೂ ಕೊಳಕು ಮನಸ್ಥಿತಿಯವರು ಅನ್ನುವುದು ಇದರಿಂದ ಅರ್ಥ ಆಗ್ತದೆ. ಇವರಿಗೆ ಹಿಂದುತ್ವವೇ ಇಲ್ಲ, ಇವರತ್ತೆ ಇರುವುದು ಫೇಕ್ ಹಿಂದುತ್ವ. ಈ ಹಿಂದುತ್ವವನ್ನು ಇವರು ಚುನಾವಣೆಯಲ್ಲಿ ವೋಟನ್ನು ಪಡೆಯುವುದಕ್ಕೋಸ್ಕರ ಉಪಯೋಗ ಮಾಡ್ತಾರೆ. ಆ ಮೂಲಕ ಅಧಿಕಾರವನ್ನು ಪಡೀತಾರೆ, ಆ ಮೂಲಕ ಹಣವನ್ನು ಸಂಪಾದನೆ ಮಾಡ್ತಾರೆ ಮತ್ತು ಆ ಮೂಲಕ ಮಜಾ ಉಡಾಯಿಸ್ತಾರೆ ಅಂತ ನಾವು ಆಪಾದನೆ ಮಾಡ್ತಾ ಬಂದಿದ್ದೇವೆ. ಇದು ಈಗ ಅದು ಸತ್ಯ ಆಗಿದೆ. ಇಲ್ಲಿ ನೋಡಿ, ಈಗ ಒಂದು ಫೋಟೋ ಬಂದಿದೆ, ಪುತ್ತೂರಿನ ಎಲ್ಲರ ವಾಟ್ಸಪ್ ಗ್ರೂಪ್ ಆಯಿತು. ಈಗ ಅದರ ಬಗ್ಗೆ ಸ್ಟೇ ತಂದಿದ್ದಾರೆ, ಅದನ್ನು ಪ್ರಸಾರ ಮಾಡಬಾರ್ದು ಅಂತೇಳಿ. ಆದರೆ ಇದು ಇವತ್ತು ಬಂದಂಥ ಸುದ್ದಿ ಏನಲ್ಲ. ಸುಮಾರು 6 ತಿಂಗಳ ಹಿಂದೆ ಇಡೀ ಪುತ್ತೂರು ಕ್ಷೇತ್ರದಲ್ಲಿ ಗುಸು ಇತ್ತು. ಒಂದು ಸಿಡಿ ಇದೆಯಂತೆ, ಅವರು ಇನ್ವಾಲ್ವ್ ಆಗಿದ್ದಾರಂತೆ, ಇವರು ಇನ್ವಾಲ್ವ್ ಆಗಿದ್ದಾರಂತೆ. ಅಶ್ಲೀಲ ಸಿಡಿ ಅಂತೆ. ಸಿಡಿ ಅಂದ್ರೆ ಈಗ ಅದು ಅಶ್ಲೀಲ ಸಿಡಿ ಅಂತಲೇ ಆಗಿದೆ. ಇವತ್ತು ಸಿಡಿಗಳು ಉಪಯೋಗದಲ್ಲಿಲ್ಲ. ಇವತ್ತು ಉಪಯೋಗದಲ್ಲಿರುವುದು ಪೆನ್ಡ್ರೈವ್ಗಳು ಅಥವಾ ಬೇರೆ ಯಾವುದಾದ್ರು. ಸಿಡಿ ಅಂದರೆ ಏನು ಅಂತ ಹೇಳಿದ್ರೆ ಪರ್ಯಾಯವಾಗಿ ಅದು ಅಶ್ಲೀಲ ಸಿಡಿ ಅಂತಲೇ ಅರ್ಥ ಆಗಿ ಹೋಗಿದೆ. ಅದು ಬಿಡುವ. ಅದರ ನಂತರ 3 ತಿಂಗಳ ಹಿಂದೆ ಒಬ್ಬರು KDPಯ ಸದಸ್ಯರು ಅವರದ್ದು ವೈರಲ್ ಆದ ಒಂದು ಆಡಿಯೋ ಇತ್ತು. ಅದರಲ್ಲಿ ಅವರು ಪ್ರಸ್ತಾಪ ಮಾಡ್ತಾರೆ, ಒಂದು ಸಿಡಿ ಇದೆ. ಯಾರ್ದು ಹೆಸರು? ಅದೇ ಅವರು ಹೇಳಿದ್ರಲ್ಲ, ಶಾಸಕರ ಸಿಡಿ ಇದೆ ಅಂತ. ಯಾರು? KDPಯ ಸದಸ್ಯರು. ಹಾಗೆ ಅವರು ಹೇಳಿದ್ರು ಅವತ್ತು. ಹಾಗೆ ಹೇಳಿ ಅದು ಇಡೀ ಕ್ಷೇತ್ರದಲ್ಲಿ, ನಾವು ಕೂಡ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕೇಳಿದ್ದೆವು, ಸಿಡಿ ಇದೆಯಾ, ಹೌದಾ, ಹಾಗಿದ್ರೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ. ಈಗ ಈ ಏನು ಫೋಟೋಗಳು ಬಂದಿದೆ, ಅವ್ರು ಹೇಳ್ಕೊಳ್ತಾರೆ ಇದು ಖಾಲಿ ಟ್ರೈಲರ್ ಮಾತ್ರ, ಪಿಕ್ಚರ್ ಅಭಿ ಬಾಕಿ ಅಂತ. ಅಂದರೆ ಇದರ ಹಿಂದೆ ಏನಾದರೂ ಬರುವುದಕ್ಕಿದೆಯಾ ಗೊತ್ತಿಲ್ಲ ನನಗೆ. ಆದರೆ ಶಾಸಕರು ಇದೆಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಇದನ್ನು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಇದನ್ನು ನಿರ್ಮಾಣ ಮಾಡಲಾಗಿದೆ. ಆಮೇಲೆ ಇದು ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅಂತ ಶಾಸಕರು ಹೇಳಿದ್ದಾರೆ. ಸಂಬಂಧಪಟ್ಟ ಯಾವುದು ಹೆಂಗಸು ಕೂಡ ಅದನ್ನು ಹೇಳಿ. ಈಗ ಸತ್ಯವಾ ಸುಳ್ಳ, ನಮಗೆ ಕ್ಷೇತ್ರದ ಜನತೆಗೆ ನಿಜ ಗೊತ್ತಾಗಬೇಕು. ಇದು ಸತ್ಯವಾಗಿದ್ದರೂ, ಇದು ಸುಳ್ಳೇ ಆಗಿದ್ದರೂ, ಇದು ಬಿಜೆಪಿಯ ಬಣ್ಣವನ್ನು ಬಯಲುಗೊಳಿಸಿದೆ.